ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಇನ್ನೊಂದು ಬಿಹಾರ ಆಗಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥ ಅನುಮಾನಗಳು ಪ್ರತಿದಿನ ಹೆಚ್ಚುತ್ತಾ ಹೋಗ್ತಾ ಇದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಬಹುಶಃ ನಮ್ಮ ರಾಜ್ಯದಲ್ಲಿ ಇಡೀ ಆಡಳಿತ ವ್ಯವಸ್ಥೆ ಮತ್ತು ಬಹಳ ಮುಖ್ಯವಾಗಿ ಪೊಲೀಸ್ ವ್ಯವಸ್ಥೆ ಯಾವ ಸ್ಥಿತಿಗೆ ಬಂದು ತಲುಪಿದೆ ಅನ್ನೋದಕ್ಕೆ ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳು, ಬಹಳ ಮುಖ್ಯವಾಗಿ ದಲಿತರ ಮೇಲೆ ಆಗ್ತಾ ಇರ್ತಕ್ಕಂಥ ಕೊಲೆಗಳು, ದಲಿತರ ಮೇಲೆ ಆಗ್ತಾ ಇರ್ತಕ್ಕಂಥ ಶೋಷಣೆ, ಇವೆಲ್ಲವೂ ಇದು ಕೂಡ ಒಂದು ಕಳೆದ ವರ್ಷ ಮಧುಗಿರಿಯಲ್ಲಿ ಬಹಳ ಸೆನ್ಸೇಷನಲ್ ಆಗಿದ್ದಂಥ ಒಂದು ಮರ್ಡರ್ ಕೇಸ್ ಬಗ್ಗೆ ನಾನು ಇವತ್ತು ಮಾತಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಾವು ಮಧುಗಿರಿಯಲ್ಲಿ ಇವತ್ತು ಈ ಕೇಸಿನ ಬಗ್ಗೆ ಮಾತಾಡಲಿಕ್ಕೆ ಡಿವೈಎಸ್ಪಿ ಅವರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ. ಇಲ್ಲಿ ಐಡಿ ಹಳ್ಳಿ ಅನ್ನುವಂಥ ಮಧುಗಿರಿ ತಾಲೂಕಿನ, ತುಮಕೂರಿನ ಮಧುಗಿರಿ ತಾಲೂಕಿನ ಐಡಿ ಹಳ್ಳಿ ಅನ್ನುವಂಥ ಒಂದು ಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದೆ. ಏನು ದಿನಾಂಕ 29/9/2022 ತಾರೀಕು ಒಬ್ಬ ಪುರುಷೋತ್ತಮ ಪ್ರಸಾದ್ ಅನ್ನುವಂಥ ಹುಡುಗ ಇಲ್ಲಿರ್ತಕ್ಕಂಥ ಯಾವುದೋ ಒಂದು ತೋಟದಲ್ಲಿ ಹೋಗಿದ್ದ, ಬಾಳೆಹಣ್ಣು ಕದಿಯೋಕ್ಕೆ ಹೋಗಿದ್ದ ಅನ್ನುವಂಥ ಆರೋಪವನ್ನು ಹೊರಿಸಿ ಅವನನ್ನ ಸುಮಾರು 6 ಜನ ಬಹಳ ಭೀಕರವಾಗಿ ಹೊಡೆದು ಅವನ ಮರ್ಮಾಂಗಕ್ಕೆ ತೀವ್ರವಾದಂಥ ಗಾಯವನ್ನ ಮಾಡಿ ಅವನನ್ನ ಅವರೇ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅವನ ಮೇಲೆ ಒಂದು ಕೇಸನ್ನು ದಾಖಲಿಸಲಿಕ್ಕೆ ಹೋಗ್ತಾರೆ. ನಮ್ಮ ಪೊಲೀಸ್ ಮಹಾಶಯರು ಅವನಿಗೆ ಅಷ್ಟು ತೀವ್ರವಾಗಿ ಗಾಯ ಆಗಿದೆ, ಪೆಟ್ಟು ಬಿದ್ದಿದೆ, ಅಂಥದ್ದು ಮಾರಣಾಂತಿಕ ಹಲ್ಲೆ ಆಗಿದೆ. ಅವನು ಕಳ್ತನ ಮಾಡಿದನೋ ಇಲ್ವೋ ನಂತರದ ಪ್ರಶ್ನೆ, ಅದು ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಬೇಕು. ಆದ್ರೆ ಅಲ್ಲಿ ಅವರು ಪ್ರಭಾವಿಗಳು, ರಾಜಕೀಯವಾಗಿ ಪ್ರಭಾವಿಗಳು, ಇವ್ರು ಯಾರಪ್ಪ ಅಂದ್ರೆ, ಯಾರು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ವಿಶ್ವನಾಥ್ ರೆಡ್ಡಿ ಮತ್ತು ಬಾಲಾಜಿ ರೆಡ್ಡಿ ಅಂತಕ್ಕಂಥವ್ರು, ಅವರು ಕರ್ನಾಟಕ ರಾಜ್ಯದ ಒಬ್ಬ ಪ್ರಭಾವ ರಾಜಕಾರಣಿ ಮತ್ತು ಪ್ರಭಾವ ಮಂತ್ರಿ, ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಮಂತ್ರಿ, ಅವರ ಸಂಬಂಧಿಕರು ಅವರ ಪ್ರಭಾವವನ್ನು ಬಳಸಿಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಹುಡುಗನ ಪುರುಷೋತ್ತಮ ಪ್ರಸಾದನ ಒದ್ದು ಮಾರಣಾಂತಿಕ ಹಲ್ಲೆ ಮಾಡಿ ಅವನ ಮೇಲೆ ಅವ್ರ ಹತ್ರನೇ 5,000 ರೂಪಾಯಿ ಪೊಲೀಸರು ಫೈನ್ ಕಟ್ಟಿಸ್ಕೊಂಡ್ರು, ಲಂಚ ತಗೊಂಡ್ರೋ ಗೊತ್ತಿಲ್ಲ, ಫೈನ್ ಅಂತ ಹೇಳಿಕೊಂಡು 5,000 ರೂಪಾಯಿಗಳನ್ನ ಇವ್ರ ಹತ್ರನೇ ಕಟ್ಟಿಸ್ಕೊಂಡು ಮನೆಗೆ ಕಳಿಸಿರ್ತಾರೆ. ಆದ್ರೆ ಇವನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿರೋರ ಮೇಲೆ ಯಾವುದೇ ರೀತಿ FIR ಆಗಲಿಲ್ಲ. ನಂತರ 2-3 ದಿನಗಳ ನಂತರ ಏನಾಗುತ್ತೆ, ಆ ಹುಡುಗನಿಗೆ ಆ ಮರ್ಮಾಂಗದಲ್ಲಿ ಬಿದ್ದಿರ್ತಕ್ಕಂಥ ಪೆಟ್ಟು ಒಳಗೆ ರಕ್ತ ಹೆಪ್ಪುಗಟ್ಟಿ ಇನ್ಫೆಕ್ಷನ್ ಆಗಿ ಅವನಿಗೆ ಬಹಳ ನೋವು ಶುರುವಾಗುತ್ತೆ. ಆಗ ಅವ್ರ ಮನೆಯವರು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಯಾವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ 15 ತಾರೀಕು ಹಾಸ್ಪಿಟಲ್ ಹೋಗೋದು, 15ಕ್ಕೆ ಪೊಲೀಸ್ ಸ್ಟೇಷನ್ಗೆ ಹಾಸ್ಪಿಟಲ್ಗೆ ಹೋಗ್ತಾರೆ ತುಮಕೂರು. ಅಲ್ಲಿ ಚಿಕಿತ್ಸೆಯನ್ನ ಪಡ್ಕೋತಾ ಇರ್ತಾನೆ. ಗಾಯ ತೀವ್ರವಾಗಿ ಆಗಿರೋದ್ರಿಂದ ನೋಡಿ ಇವರು ಅವನ ಮರ್ಮಾಂಗ ಎಷ್ಟು ಊದ್ಕೊಂಡಿದೆ, ಒಡೆಗಳಿಗೆ ಎಷ್ಟು ರಕ್ತ ಹೆಪ್ಪುಗಟ್ಟಿದೆ. ಇವನು ಮತ್ತೆ 17ನೇ ತಾರೀಕು ಸಾಯ್ತಾನೆ ಹುಡುಗ. ಸತ್ತ ನಂತರ FIR ಮಾಡ್ತಾರೆ. ಆದ್ರೆ ಇವರನ್ನು ಹೊಡೆದಿರೋದು 6 ಜನ. ಆದ್ರೆ ಒಬ್ಬನ ಮೇಲೆ, ಬಾಲಾಜಿ ರೆಡ್ಡಿ ಅನ್ನೋನ ಮೇಲೆ ಮಾತ್ರ FIR ಆಗುತ್ತೆ. ಇನ್ನು ಉಳಿದವ್ರ ಮೇಲೆ FIR ಆಗಲ್ಲ. ಯಾಕಂದ್ರೆ ಅಲ್ಲೂ ಕೂಡ ಅಷ್ಟೇ, ನಾನು ಹೇಳ್ತಾ ಇರುವಂತ ಪ್ರಭಾವಿ ಕರ್ನಾಟಕ ರಾಜ್ಯದ ಮಂತ್ರಿ ಅವರ ಒತ್ತಡದಿಂದ ಅವರು ಇಲ್ಲಿರ್ತಕ್ಕಂಥ ಲೋಕಲ್ ರಾಜಕಾರಣಿ ತಮ್ಮ ಪಕ್ಷದ ಪ್ರಭಾವಿಗಳನ್ನ ಬಳಸಿಕೊಂಡು FIR ಅಲ್ಲಿ ಕೇವಲ ಒಬ್ಬರ ಹೆಸರನ್ನ ಮಾಡ್ತಾರೆ. ಅಲ್ಲಿಗೆ ನಿಲ್ಲೋದಿಲ್ಲ ಅದು ಪ್ರಕರಣ. ನೋಡಿ, ಈ ಹುಡುಗ ಪುರುಷೋತ್ತಮ ಪ್ರಸಾದ್ ಅನ್ನುವಂತ ಎಷ್ಟು ನೋಡಿ ಸದೃಢವಾಗಿ ಆರೋಗ್ಯವಾಗಿರ್ತಕ್ಕಂಥ ಈ ಹುಡುಗ ಇವನ್ ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ತಾರೆ. ಮತ್ತೆ ಡಾಕ್ಟರ್ಗಳನ್ನ ಬಳಸ್ಕೊಂಡು ಆ ಪೋಸ್ಟ್ ಮಾರ್ಟಮ್ ಅಲ್ಲಿ ಅವನು ಕುಡಿದು ಅವನಿಗೆ ಸಮಸ್ಯೆ ಆಗಿದೆ, ಹಾಗಾಗಿ ಇನ್ಫೆಕ್ಷನ್ ಆಗಿ ಸತ್ತಿದ್ದಾನೆ ಅನ್ನುವ ನಿಟ್ಟಿನಲ್ಲಿ ಇವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕೊಡ್ತಾರೆ. ಪೊಲೀಸರು ತನಿಖೆ ಕರೆಕ್ಟ್ ಆಗಿ ಮಾಡೋದಿಲ್ಲ. ನೋಡಿ, ಹುಡುಗ ಎಷ್ಟು ಸದೃಢವಾಗಿದ್ದಾನೆ. ಇವನು ಕುಡಿದು ಇವನ್ಗೆ ಇನ್ಫೆಕ್ಷನ್ ಆಗಿದೆ. ನೋಡಿ, ಇವನ್ ವಯಸ್ಸು ನೋಡಿ, ಇವನ್ ಸದೃಢ. ಮತ್ತೆ ಅವನಿಗೆ ಮೊದಲೇ ಇನ್ಫೆಕ್ಷನ್ ಆಗಿ ಅವನು ಬೈಕ್ ಹೆಂಗ್ ಓಡಿಸ್ತಿದ್ದ, ಕೆಲಸಕ್ಕೆ ಹೆಂಗೆ ಹೋಗ್ತಿದ್ದ ಅವನು. ಮತ್ತೆ ಇವ್ರು ಹೇಳೋ ಪ್ರಕಾರ ತೋಟಕ್ಕೆ ಏನೋ ಬಾಳೆಹಣ್ಣು ಗಿಡಗಳನ್ನ ಕಟ್ ಮಾಡ್ಲಿಕ್ಕೆ ಹೆಂಗ್ ಹೋಗಿದ್ದ ಅವನು, ಇನ್ಫೆಕ್ಷನ್ ಆಗಿ ಮೊದಲೇ ಅವನಿಗೆ ಸಮಸ್ಯೆ ಇದೆ. ಹಂಗೆ ಇವತ್ತು ಏನಾಗಿದೆ, ಇಡೀ ಪ್ರಕರಣ 17ನೇ ತಾರೀಕು ದಾಖಲಾಗಿರ್ತಕ್ಕಂಥದ್ದು. 18ಕ್ಕೆ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಆಮೇಲೆ ಪೋಸ್ಟ್ ಮಾರ್ಟಮ್ ಆಗೋದು ಯಾವಾಗ, 18/10/22. ಆದ್ರೆ ವರದಿ ಬರ್ಲಿಕ್ಕೆ ಕೆಮಿಕಲ್ ಅನಾಲಿಸಿಸ್ ಅಂತ ಕಳಿಸ್ತಾರೆ. ಅದು 31/12 ಡಿಸೆಂಬರ್, ಆಲ್ಮೋಸ್ಟ್ 2 ತಿಂಗಳು ತಗೋತಾರೆ.
ಅದಾದ್ಮೇಲೆ ನಾವು ಒತ್ತಾಯ ಮಾಡಿದ ಪರಿಣಾಮವಾಗಿ ರೀಪೋಸ್ಟ್ ಮಾರ್ಟಮ್ ಆಗುತ್ತೆ ದಿನಾಂಕ 30/1/23ಕ್ಕೆ. ಯಾಕಂದ್ರೆ ನಮ್ಗೆ ಅನುಮಾನ ಬಂತು, ಪೊಲೀಸರು, ಡಾಕ್ಟರ್ಗಳು ಮತ್ತು ರಾಜಕಾರಣಿಗಳು ಮೂವರು ಸೇರ್ಕೊಂಡು ಇದನ್ನ ಮಾಡ್ತಾ ಇದಾರೆ ಅಂತ ಅನುಮಾನ ಬಂದ್ಮೇಲೆ ರೀಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ. ಆ ರೀಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ಲಿಕ್ಕೆ ಮತ್ತೆ 3 ತಿಂಗಳು, ಮತ್ತೆ 2 ತಿಂಗಳು. ಜನವರಿಯಲ್ಲಿ ಮಾಡಿಸಿದ್ದು ಮಾರ್ಚ್ 27ಕ್ಕೆ ರಿಪೋರ್ಟ್ ಬರುತ್ತೆ. ಆಮೇಲೆ ನಾವು DC ತುಮಕೂರು, ADGP, CRSL ಇವ್ರಿಗೆ ಹೋಗಿ ಮತ್ತೆ ನಾವು ವಿಳಂಬ ಆಗ್ತದೆ ಅಂತ ನಾವು ಅವ್ರ ಮೇಲೆ ಒತ್ತಡ ಹಾಕೋದಕ್ಕೆ ಅವರು ಪಾಪ ಕೆಲಸ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪ್ರೆಷರ್ ಹಾಕಿದ್ರು. ಆಮೇಲೆ ADGP ನಾಗರಿಕ ಹಕ್ಕು ಮತ್ತು ಜಾರಿ ನಿರ್ದೇಶನ ಅಲ್ಲಿ ಹೋಗಿ ನಾವು ಮಾತಾಡಿದ್ವಿ. ಅವರು ಸೀರಿಯಸ್ ಆಗಿ ವಾರ್ನ್ ಮಾಡಿ ಲೆಟರ್ ಕರ್ಸೋದಕ್ಕೆ ಈಗ ಕರ್ಸ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ನಮ್ಗೆ ಈ ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ನಾನು ಸಮಾಜ ಕಲ್ಯಾಣ ಇಲಾಖೆಯೊಳಗೆ ಇವತ್ತು ನೀವು ಆ ಹೊಡೆದಿರೋ ಗಾಯದಿಂದ, ಆ ಹೊಡೆದಿರೋ ಕಾರಣದಿಂದ ಅವನು ಸತ್ತಿಲ್ಲ ಅನ್ನೋ ಕಾರಣಕ್ಕೆ ಈ FIR ಅಲ್ಲಿ SC/ST ಪ್ರಿವೆನ್ಷನ್ ಅಟ್ರಾಸಿಟಿ ಆಕ್ಟ್ ಕೂಡ ಹಾಕಿದ್ದಾರೆ. ಆದ್ರೆ ಸತ್ತಿರೋದು ಅವ್ರು ಹೊಡೆದಿರೋ ಕಾರಣಕ್ಕಲ್ಲ ಅಂತ ನೀವು ಫೇಕ್ ಮೆಡಿಕಲ್ ರಿಪೋರ್ಟ್ ಮಾಡಿಸೋದಕ್ಕೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿಸಿರುವ ಪರಿಣಾಮವಾಗಿ ಇವತ್ತು ಅವ್ರ ಕುಟುಂಬಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರಬೇಕಾಗಿದ್ದಂತ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ. ಅವ್ನು ಇನ್ನೂ ಚಿಕ್ಕ ಹುಡುಗ, ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ. ಅವ್ರ ಹೆಂಡತಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಸರ್ಕಾರಿ ನೌಕರಿ ಸಿಗ್ಬೇಕಾಗಿತ್ತು, ಸಿಗ್ತಾ ಇಲ್ಲ. ಅವರಿಗೆ ಜಮೀನು ಸಿಗಬೇಕಾಗಿತ್ತು, ಸಿಗ್ತಾ ಇಲ್ಲ. ಅವ್ರ ಮಕ್ಕಳುಗಳನ್ನ ಸರ್ಕಾರಿ ಒಳ್ಳೆ ಶಾಲೆಗಳಲ್ಲಿ ಸರ್ಕಾರವೇ ಓದಿಸುವಂತ ವ್ಯವಸ್ಥೆ ಮಾಡುವಂತ ಒಂದು ಹಕ್ಕು ಅಥವಾ ಒಂದು ಇದು ಸಮಾಜ ಕಲ್ಯಾಣ ಇಲಾಖೆ ಮಾಡಬಹುದಾಗಿತ್ತು, ಅದನ್ನು ಕೂಡ ಮಾಡ್ಲಿಕ್ಕಾಗಿಲ್ಲ. ಹಾಗಾಗಿ ನೀವು ನಿಮ್ಮ ರಾಜಕೀಯ ಪ್ರಭಾವ, ನಿಮ್ಮ ಜಾತಿಯ ಪ್ರಭಾವವನ್ನು ಬಳಸಿಕೊಂಡು ನಿಮ್ಮವರನ್ನ ಉಳಿಸ್ಲಿಕ್ಕೆ ಇವತ್ತು ಅಮಾಯಕ ದಲಿತರ ಕೊಲೆ, ಅದು ಕೊಲೆಯಲ್ಲ ಅನ್ನುವ ನಿಟ್ಟಿನಲ್ಲಿ ಮಾಡುವ ಪರಿಣಾಮವಾಗಿ ಇವತ್ತೊಂದು ಈ ಕುಟುಂಬವನ್ನ ಬೀದಿಗೆ ತಂದು ನಿಲ್ಲಿಸಿದಿರಿ. ಹಾಗಾಗಿ ಕೂಡಲೇ ಸರ್ಕಾರ ದಲಿತ ರಾಮಯ್ಯ ಅಂತ ಹೇಳುವಂತ ನಮ್ಮ ಸಿದ್ದರಾಮಯ್ಯನವರು ಮತ್ತು ಇಲ್ಲೇ ಪಕ್ಕದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥವ್ರು ಮತ್ತು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಮ್ಮ ಪರಮೇಶ್ವರ್ ಅವರು ಇದನ್ನ ಸೀರಿಯಸ್ ಆಗಿ ತಗೋಬೇಕು. ನೀವು ಹೆಸರಿಗೆ ನಾವು ದಲಿತ ಅಂತ ಹೇಳೋದ್ರಿಂದ ಏನು ಪ್ರಯೋಜನ ಆಗಲ್ಲ ಸ್ವಾಮಿ. ಇಂಥ ಪ್ರಕರಣಗಳನ್ನು ನ್ಯಾಯ ಕೊಡಿಸಿ ಅವರು ನಿಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸರಿಯಾಗಿ ಚಳಿ ಜ್ವರ ಬಿಡಿಸಿ ಅವ್ರನ್ನ ಕೆಲಸ ಮಾಡ್ಬೇಕು ನೀವು. ಇಲ್ಲ ಈ ಪ್ರಕರಣದಲ್ಲಿ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಖಂಡಿತವಾಗ್ಲೂ ಕೂಡ ನೋಡಿ 6 ಜನ ಹೊಡೆದಿರೋದು CCTV ಫುಟೇಜ್ ಇದೆ. ಆ ಏನು ಬಾಳೆ ತೋಟದಲ್ಲಿ ಅವನು ಹುಡುಗ ಹೋಗ್ಬೇಕಾದ್ರೆ ಚೆನ್ನಾಗಿ ಹೋಗ್ತಾನೆ, ಆದ್ರೆ ಬರ್ಬೇಕಾದ್ರೆ ಅವನು ಕುಂತ್ಕೊಂಡು ಬಹಳ ಸುಸ್ತಾಗಿ ಆಚೆ ಬರ್ತಾನೆ. ಅವ್ರ ಹಿಂದೆ ಒಂದಿಷ್ಟು ಜನ ಬರ್ತಾರೆ, ಅವರೆಲ್ಲರೂ ಹೊಡೆದಿದ್ದಾರೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಆದ್ರೆ ಪೊಲೀಸರು ಯಾಕೆ 5 ಜನರನ್ನ FIR ಅಂತ ಕೈಬಿಟ್ಟಿದ್ದಾರೆ? ಆ ಬೆಂಗಳೂರಲ್ಲಿ ಇರ್ತಕ್ಕಂಥ ಆ ಪ್ರಭಾವಿ ರಾಜಕಾರಣಿ ಯಾರು? ನಾನು ಹೆಸರು ಹೇಳಬೇಕಾಗಿಲ್ಲ, ಅದನ್ನ ಪೊಲೀಸರು ಕಡಿಬೇಕು. ಒಬ್ಬ ಮಂತ್ರಿ ಸರ್ಕಾರದಲ್ಲಿ ಅವರ ಸಂಬಂಧಿಕರನ್ನುವ ಕಾರಣಕ್ಕೆ, ಅವರನ್ನು ರಕ್ಷಿಸುವ ಕಾರಣಕ್ಕೆ ಒಂದು ಅಮಾಯಕ ದಲಿತರ ಕುಟುಂಬವನ್ನ ಬೀದಿಗೆ ತರ್ತಾ ಇದ್ದಾರೆ. ನಿಮ್ಗೆ ನಾಚಿಕೆ ಆಗಲ್ವಾ? ನಿಮ್ಮ ರಾಜಕೀಯ ತೆವಳಿಗೆ, ಜಾತಿಯ ತೆವಳಿಗೆ ಅಮಾಯಕರನ್ನ ಕೊಲೆ ಮಾಡಿದರೆ ಕೊಲೆ ಪರವಾಗಿ ನಿಂತ್ಕೊತಿರಲ್ಲ. ನಿಮಗೂ ಉಗ್ರಗಾಮಿಗಳಿಗೂ ಒಬ್ಬ ಟೆರರಿಸ್ಟ್ ವ್ಯತ್ಯಾಸ ಇಲ್ಲ ಕಣ್ರೆ. ನಿಮಗೂ ಉಗ್ರಗಾಮಿಗಳಿಗೂ ವ್ಯತ್ಯಾಸ ಇಲ್ಲ. ಕೊಲೆಗಾರನ ಪರ ನಿಂತ್ಕೋತಿರಲ್ಲ, ನಾಚಿಕೆ ಆಗಬೇಕು. ಹಾಗಾಗಿ ಇವತ್ತು ನಾವು ಇಲ್ಲಿ ಒತ್ತಾಯ ಮಾಡ್ತಾ ಇದೀವಿ. ಇದನ್ನ ಏನಾದ್ರೂ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಆ ಪ್ರಭಾವಿ ರಾಜಕೀಯ ವ್ಯಕ್ತಿ ಯಾರು ಅಂತ ಹೆಸರು ಸಮೇತ ನಾವು ಜನರ ಮುಂದೆ ಮಾತಾಡಬೇಕಾಗುತ್ತೆ. ಮತ್ತೆ ಇಲ್ಲಿ ಈ ಪೊಲೀಸರ ಮೇಲೆ ಒತ್ತಡ ಹಾಕಿ ಈ ಕೇಸನ್ನ ದಾರಿ ತಪ್ಪಿಸ್ತಾ ಇರ್ತಕ್ಕಂಥ ಇಲ್ಲಿನ ಪ್ರಭಾವಿ ರಾಜಕಾರಣಿ ಯಾರು, ಅವ್ರ ಹೆಸರನ್ನು ಕೂಡ ನಾವು ಇವತ್ತು ನಾವು ಹೇಳ್ತಾ ಇಲ್ಲ. ಯಾಕಂದ್ರೆ ಇದು ತಿದ್ದುಕೊಂಡು ನೀವು ಇಲ್ಲ ಸ್ಟಾಪ್ ಮಾಡಿದ್ರೆ ಸರಿ. ನೀವು ಇಲ್ಲ ಅಂದ್ರೆ ನಾಳೆ ನಾವು ನಿಮ್ಮ ಹೆಸರುಗಳನ್ನ ಬಹಿರಂಗವಾಗಿ ಹೇಳ್ಬೇಕಾಗುತ್ತೆ. ನಿಮ್ಮನ್ನ ಸರ್ಕಾರದಿಂದ ಇವತ್ತಿರ್ತಕ್ಕಂಥ ನೀವು ಮಂತ್ರಿ ಆಗಿದ್ರಿ, ನಿಮ್ಮ ಮಂತ್ರಿಗಿರಿಯನ್ನ ನೀವು ಕಳ್ಕೋಬೇಕಾಗುತ್ತೆ. ಮತ್ತೆ ಇಲ್ಲಿ ಇರ್ತಕ್ಕಂಥ ಪ್ರಭಾವಿಗಳು ಅವರು ಕೂಡ ಅಷ್ಟೇ ಮುಂದಿನ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಬೇಕಾಗುತ್ತೆ. ದಯಮಾಡಿ ಇದರಿಂದ ಎಚ್ಚೆತ್ತುಕೊಳ್ಳಿ. ಅದಕ್ಕೆ ನಾವು ಸರ್ಕಾರ ಕೂಡಲೇ ಈ ಪ್ರಕರಣವನ್ನ ಸರಿಯಾದ ದಾರಿಗೆ ತರಬೇಕಂತ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಸರ್ಕಾರ.